ಹೆಗ್ಗುರುತಾಗಿದ್ದ ವಿಜಯ ಬ್ಯಾಂಕ್ ಅನ್ನ ಉಳಿಸುವ ನಿಟ್ಟಿನಲ್ಲಿ ಕರಾವಳಿಯಲ್ಲಿ ಮತ್ತೊಂದು ಸುತ್ತಿನ ಹೋರಾಟ ಆರಂಭಗೊಂಡಿದೆ. ಈವರೆಗೆ ಹಲವು ಪ್ರತಿಭಟನೆಗಳು ಹೋರಾಟಗಳು ನಡೆದಿದ್ದರೂ ಕೂಡ ಯಾವುದೇ ಧನಾತ್ಮಕ ಬೆಳವಣಿಗೆಗಳು ಕಂಡು ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ವಿಜಯ ಬ್ಯಾಂಕ್ ಉಳಿಸಿ ಹೋರಾಟ ಸಮಿತಿ ವಿಭಿನ್ನ ಹೋರಾಟಕ್ಕೆ ಮುಂದಾಗಿದೆ. ವಿಜಯ ಬ್ಯಾಂಕ್ ಅನ್ನ ಬ್ಯಾಂಕ್ ಆಫ್ ಬರೋಡಾ ಜೊತೆಗೆ ವಿಲೀನಗೊಳಿಸುವ ನಿರ್ಧಾರವನ್ನ ವಿರೋಧಿಸಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಜನಪ್ರತಿನಿಧಿಗಳ ನಿರ್ಣಯ ಸಭೆಯು ಮಂಗಳೂರಿನ ಪುರಭವನದಲ್ಲಿ ನಡೆದಿದೆ. ಕರಾವಳಿಯ ಹೆಮ್ಮೆಯ ವಿಜಯ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕರಾವಳಿಯಲ್ಲಿ ನಿರಂತರವಾಗಿ ಪ್ರಯತ್ನಗಳು ನಡೆಯುತ್ತಿದ್ದರೂ ಯಾವುದೇ ಧನಾತ್ಮಕ ಬೆಳವಣಿಗೆಗಳು ಕಂಡುಬರುತ್ತಿಲ್ಲ ಎನ್ನುವ ನೋವು ಕರಾವಳಿಗರನ್ನ ಕಾಡುತ್ತಿದೆ. ಈ ನಿಟ್ಟಿನಲ್ಲಿ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಇದೀಗ ವಿಜಯ ಬ್ಯಾಂಕ್ ಉಳಿಸಿ ಹೋರಾಟ ಸಮಿತಿ ಮುಂದಾಗಿದೆ. ಇದಕ್ಕೆ ಮುನ್ನುಡಿ ಎನ್ನುವಂತೆ ವಿಜಯ ಬ್ಯಾಂಕ್ ವಿಲೀನ ನಿರ್ಧಾರವನ್ನ ವಿರೋಧಿಸಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಜನಪ್ರತಿನಿಧಿಗಳ ನಿರ್ಣಯ ಸಭೆಯು ಮಂಗಳೂರಿನ ಪುರಭವನದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಜನಪ್ರತಿನಿಧಿಗಳ ನಿಲುವು ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ವಿಜಯ ಬ್ಯಾಂಕ್ ಅನ್ನ ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸುತ್ತೇವೆ ಎಂದು ಹೇಳಿದ್ರು. ಈ ಸಂದರ್ಭ ಮಾತನಾಡಿದ ಹೋರಾಟ ಸಮಿತಿಯ ಪ್ರಮುಖರಾದ ದಿನೇಶ್ ಹೆಗ್ಡೆ ಉಳಿಪಾಡಿಯವರು ವಿಜಯ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಡೆಯುತ್ತಿರುವ ಹೋರಾಟ ಮತ್ತು ಈವರೆಗೆ ನಡೆದಿರುವ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ್ರು. ನಿಲುವು ಇರಬಹುದು, ಆದರೆ ಆ ನಿಲುವನ್ನೆಲ್ಲ ಬದಿಗೊತ್ತಿ ಸಮಾನ ಮನಸ್ಕರಾಗಬೇಕು. ಸಮಾನ ಮನಸ್ಕರಾಗಿ ಒಂದು ತಾಯಿಯನ್ನು ಉಳಿಸುವಂತ ಒಂದು ಪುಣ್ಯ ಕಾರ್ಯವನ್ನು ಮಾಡಬೇಕು ಅನ್ನೋ ಒಂದು ಕೆಲಸಕ್ಕೆ ನಾವು ಸೇರಿದ್ದೇವೆ. ಹಾಗಾಗಿ ರಾಜಕೀಯ ಸ್ಥಾನಮಾನದಲ್ಲಿದ್ದಾಗ ರಾಜಕೀಯದ ಹೊರತಾಗಿ ಇರಬೇಕು ಅನ್ನೋದು ಏನೋದು ರಾಜಕೀಯವಾಗಿ ಮಾತನಾಡಿದ್ದು ಕೂಡ ನಾವನ್ನು ಪರಿಗಣಿಸದೆ. ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥರಯ್ಯವರು ಮಾತನಾಡಿ ವಿಜಯ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರಿಗೂ ಜವಾಬ್ದಾರಿ ಇದೆ. ವಿಲೀನ ಪ್ರಕ್ರಿಯೆಯನ್ನ ನಿಲ್ಲಿಸಲು ಸಂಸದರು ಪ್ರಯತ್ನಿಸಬೇಕಿತ್ತು ಎನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಸುಂದರಾಮ್ ಶೆಟ್ಟರ್ ಅವರ ರಸ್ತೆ ಹೆಸರಿರ್ತಕ್ಕಂಥ ಸಮಸ್ಯೆಯನ್ನು ಹೇಗಾದ್ರೂ ಮಾಡಿ ಮುಗಿಸುವ, ಆದ್ರೆ ಸುಂದರಾಮ್ ಶೆಟ್ಟರ ಫೋಟೋವನ್ನ ತೆಗೆದು ಗೂಳಿ ಕಲ್ತಾರಲ್ಲ, ಅದಕ್ಕೆ ನಾವು ಏನು ಮಾಡುದು ಅಂತ ಹೇಳ್ತಕ್ಕಂಥದ್ದನ್ನ ಕೂಡ ಚಿಂತನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ನಮಗೆ ಸುಂದರಾಮ್ ಶೆಟ್ಟರ್ ಅವರ ವಿಜಯ ಬ್ಯಾಂಕ್ ಇರ್ತಕ್ಕಂಥ ಫೋಟೋವನ್ನ ತೆಗೆದು ಮೂಲೆಗೆ ತರುವಂತದ್ದು ಈ ಜಿಲ್ಲೆಯ ಕರಾಳ ದಿನ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ಕರಾಳ ದಿನವನ್ನ ಸಮಸ್ತ ನಾಗರಿಕರು ಜಾತಿ ಮತ ಭೇದವನ್ನು ಮರೆತು ಒಟ್ಟಾಗಬೇಕಾದ ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಿಪಿಐಎಂ ಮುಖಂಡರು ಕೂಡ ವಿಜಯ ಬ್ಯಾಂಕ್ ಅನ್ನ ಉಳಿಸಲು ನಾವು ಸಿದ್ಧರಿದ್ದೇವೆ, ಈ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಲಿದ್ದೇವೆ ಎಂದರು. ನಮ್ಮ ಪ್ರಶ್ನೆ ಕುಳಿಕೊಂಡಾಗ ಐಟಿ ಬಾರಿ ಪ್ರಮುಖವಾದ ದೇನ ಬ್ಯಾಂಕ್ 171 ಕೋಟಿ ರೂಪಾಯಿ ನಷ್ಟೋಡು, ಬ್ಯಾಂಕ್ ಆಫ್ ಬರೋಡಾ 12,006 ಕೋಟಿ ರೂಪಾಯಿ ನಷ್ಟೋಡು, ವಿಜಯ ಬ್ಯಾಂಕ್ 727 ಕೋಟಿ ರೂಪಾಯಿ ಲಾಭಡು. ಇനി ವಿಜಯ ಬ್ಯಾಂಕ್ ಲಾಭಡುತ್ತಿನ ಸಂಸ್ಥೆ ಒಂದು ನಷ್ಟುಡುಪ್ಪುನಂಚಿನ ಬ್ಯಾಂಕ್ ದೊಟ್ಟಿಗೂ ವಿಲೀನ ಮನ್ಕೊಳಿಕೊಂಡಕ್ಕೆ ಆದ ಕಾರಣ ಒವ್ವಾಂಗ ಒಂದು ವೈಜ್ಞಾನಿಕ ಕಾರಣ ಉಂಟ, ಒವ್ವಾಂಗ ರೀತಿಯ ಸಾಮಾಜಿಕವಾದ ಪ್ರಯೋಜನ ಕಾರಣ ಉಂಟ. ಆ ಕಾರಣಗದನೆ ಇನಿ ನಮ್ಮ ಜಿಲ್ಲೆದ ಜನತೆ ಪಕ್ಷ ಭೇದ ಮರೆತದೆ ಕೇಂದ್ರ ಸರ್ಕಾರ 1/4/2019 ಇಂಚಿನ ಪ್ರಾರಂಭ ಪುನಃ ದುಂಬೆ ಆತನ ಪಾರ್ಲಿಮೆಂಟ್ ಎಲೆಕ್ಷನ್ ಘೋಷಣೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಬಿಜೆಪಿ ಜನಪ್ರತಿನಿಧಿಗಳೆಲ್ಲರೂ ಕೂಡ ದೆಹಲಿಗೆ ಬರುತ್ತೇವೆ. ಈ ವಿಚಾರದಲ್ಲಿ ಯಾವುದೇ ರಾಜಕೀಯ ಬೇಡ, ವಿಜಯ ಬ್ಯಾಂಕ್ ಉಳಿಸಿಕೊಳ್ಳಲು ನಾವು ಸಿದ್ಧರಿದ್ದೇವೆ ಎಂದರು. ಬರಬೇಕು, ಇಲ್ಲ ಅಲ್ಲಿ ಹೋಗಿ ರೆಪ್ರೆಸೆಂಟೇಷನ್ ಕೊಡಬೇಕು. ಅದಕ್ಕಾಗಿ ಎಲ್ಲ ನೇತೃತ್ವವನ್ನು ಹಿರಿಯಣ್ಣರಾದ ರಮನಾಥರವರಿಗೆ ಅವರ ಮುಂದಾಳತ್ವದಲ್ಲಿ ನಾವೆಲ್ಲರೂ ಒಟ್ಟಾಗಿ ಹೋಗಿ ಪ್ರಾಮಾಣಿಕವಾಗಿ ರಾಜಕೀಯ, ನಾವು ಬೇರೆ ವೇದಿಕೆಯಲ್ಲಿ ರಾಜಕೀಯ ಮಾಡುವ, ದಟ್ ಇಸ್ ಡಿಫರೆಂಟ್. ಅಂದ್ರೆ ಎಲ್ಲರೂ ಒಟ್ಟಾಗಿ ನಮ್ಮ ಬ್ಯಾಂಕಿಗೆ ಸಚಿವರಿಗೆ ಮನವಿ ಮಾಡಿಕೊಳ್ಳುವ, ರಿಕ್ವೆಸ್ಟ್ ಮಾಡುವ,
ಇಲ್ಲ ಇದು ಆಗದಿದ್ರೆ ನಾವು ಇಲ್ಲಿಂದ ಏಳುವುದಿಲ್ಲ ಅಂತ ಹೇಳುವಂತ ಮಾತನ್ನ ಎಲ್ಲಾ ಪಕ್ಷದ ರಾಜಕೀಯ ಬಂಧುಗಳು ಆ ವೇದಿಕೆಯಲ್ಲಿ ಕೂತು ಟೇಬಲ್ ಅನ್ನು ತಟ್ಟಿ ಹೇಳುವ. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿವಿಧ ಪ್ರಮುಖರು ತಮ್ಮ ನಿಲುವುಗಳನ್ನ ಸ್ಪಷ್ಟಪಡಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ದೆಹಲಿಯ ಕೋರ್ಟ್ ಅಲ್ಲಿ ಕೂಡ ಹೈಕೋರ್ಟ್ ಅಲ್ಲಿ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಈ ಸಮಿತಿಯ ಪರವಾಗಿ. ಅಷ್ಟು ಮಾತ್ರ ಅಲ್ಲ, ಅದನ್ನು ಸರಿಯಾದ ಹೋರಾಟವನ್ನು ನೋಡಬೇಕಾದ್ರೆ ಅದಕ್ಕೆ ಹಣದ ಬಲವು ಕೂಡ ಬೇಕಾಗ್ತದೆ. ಹಾಗಾಗಿ ನಾನು ಒಂದು ವಿಚಾರವನ್ನು ಹೇಳ್ತೇನೆ, ಈ ಸಮಾಜಕ್ಕೆ ಜನಬಲ ಹೇಗೆ ಇದೆಯೋ ಹಾಗೆ ಹಣ ಬಲದ ಸಹಕಾರವನ್ನು ಕೂಡ ಅವರ ಈಗಾಗಲೇ ಒಂದು ಸಮಿತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆ ಸಮಿತಿಗೆ ಕೂಡ ನಾನು ಕೂಡ ಒಂದು ಕೈಲಾದ ಸಹಕಾರವನ್ನು ಕೂಡ ನಾನು ನಮ್ಮ ಉಡುಪಿ ಕಾಂಗ್ರೆಸ್ ಪರವಾಗಿ ನಾನು ಕೂಡ ನೀಡ್ತಾ ಇದ್ದೇನೆ. ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ, ಮಾಜಿ ಸಚಿವ ಬಿ ರಮಾನಾಥ್ ರೈ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಕುಂಜಿ, ಸಿಪಿಐಎಂ ಮುಖಂಡ ಯಾದವ್ ಶೆಟ್ಟಿ, ಮಂಗಳೂರು ಮೇಯರ್ ಭಾಸ್ಕರ್ ಕೆ, ಮಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಸಚೇತಕ ಶಶಿಧರ್ ಹೆಗ್ಡೆ ಮತ್ತಿತರ ಗಣ್ಯರು ಭಾಗವಹಿಸಿ ತಮ್ಮ ನಿರ್ಣಯಗಳನ್ನು ಮಂಡಿಸಿದ್ರು. ಯಾವುದೇ ಕಾರಣಕ್ಕೂ ಕರಾವಳಿ ಹೆಮ್ಮೆಯ ಲಾಭದಲ್ಲಿ ನಡೆಯುವಂತಹ ಬ್ಯಾಂಕ್ ಅನ್ನ ನಷ್ಟದ ಬ್ಯಾಂಕ್ ಜೊತೆ ವಿಲೀನ ಮಾಡಲಿಕ್ಕೆ ನಾವು ಒಪ್ಪೋದಿಲ್ಲ. ನಾವು ನಾವು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಮತ್ತು ಈ ಭಾಗದ ಅವರೇ ಆಗಿ ಮಂತ್ರಿ ಆಗಿರುವಂತಹ ಸದಾನಂದ ಗೌಡರು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿದ್ದಾರೆ. 4 ಬ್ಯಾಂಕ್ಗಳಿಂದ ನಮ್ಮ ಜಿಲ್ಲೆ, 2 ಜಿಲ್ಲೆ ಮತ್ತು ಇಡೀ ದೇಶದ ಆರ್ಥಿಕ ಬೆಳವಣಿಗೆಗೆ ಇದು ಕಾರಣವಾದಂಥ ಬ್ಯಾಂಕ್. ಅದರಿಂದ ಇವತ್ತು ಸಾವಿರಾರು ವಿಜಯ ಬ್ಯಾಂಕಿನಿಂದ ಸಾವಿರಾರು ಜನ ಇವತ್ತು ಉದ್ಯೋಗದಲ್ಲಿದ್ದರು ನಮ್ಮವರು. ಅದರಿಂದ ಎಲ್ಲರ ಬೆಳವಣಿಗೆಗೆ ಒಂದು ವಿಜಯ ಬ್ಯಾಂಕ್ ಕಾರಣವಾಗಿದೆ. ಇವತ್ತು ಆ ಬರೋಡಾ ಬ್ಯಾಂಕ್ನೊಟ್ಟಿಗೆ ಬಹಳಷ್ಟು ಲಾಭಕರವಾದಂಥ ವಿಜಯ ಬ್ಯಾಂಕ್ಗೆ ವಿಲೀನಗೊಳ್ಳುವುದು ಬಹಳ ಬೇಸರದ ಸಂಗತಿ. ನಿರ್ಣಯ ಸಭೆಯ ಬಳಿಕ ವಿಜಯ ಬ್ಯಾಂಕ್ ಉಳಿಸಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಒಟ್ಟಿನಲ್ಲಿ ವಿಜಯ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತೆ ಹೋರಾಟ ಆರಂಭಗೊಂಡಿದೆ. ಜನಪ್ರತಿನಿಧಿಗಳು ಕೊಟ್ಟ ಭರವಸೆಯನ್ನ ಉಳಿಸಿಕೊಳ್ಳುತ್ತಾರಾ ಅಥವಾ ಮಾತು ತಪ್ಪುತ್ತಾರಾ ಎನ್ನುವುದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.